ಚಾಲನೆ ಕೊರಪ ಸ್ವಾಮೀಜಿಲು ಅಸ್ರಣೆರೆ ಅಂಚನೆ ದಾನಿಲು ಮಹಾದಾನಿಲು ನಿರ್ದೇಶಕರನ್ನ ಒಟ್ಟುಡು ಪದಾಧಿಕಾರನ ಸಮಕ್ಷಮಡು ದೀಪ ಬೆಳಗಿಸಾದ ಭಗವಂತಗೆ ಪ್ರಾರ್ಥನೆ ಮತ್ತದ ಕಾರ್ಯಕ್ರಮ ನಮ್ಮಕೊರಪ್ಪ ದೇವಗಂಗೆ ನಂದಿನಿನ ಕಟಿ ಪ್ರದೇಶಡು ರಾರಾಜ ಸಂರಚನ ಕಟೀಲ್ ದಪ್ಪೆ ಉಳ್ಳಾದಿನ ಸುಗಿತೊಂದು ಅಷ್ಟಮಟ್ಟಕ್ಕೆಲ್ಲ ಇಷ್ಟ ದೇವರೇ ಜಗದೊಡೆಗೆ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದ ತರೆತಗ್ಗಾದ ಈ ಕಾರ್ಯಕ್ರಮ ಪ್ರಾರಂಭ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಉಡುಪಿಯ ಪರ್ಯಾಯವನ್ನ ಮುಂದಿನ ಸ್ಥಳಕ್ಕೆ ಅಲಂಕರಿಸಿ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನಮ್ಮ ಪ್ರಾರಂಭಗೊಂಡಂತಹ ಪ್ರಾರ್ಥನೆ ನಮ್ಮ ಪಡುಬಿದ್ರಿ ಭಟ್ಟ ಸಂಘದ ಸದಸ್ಯರು ಅಕ್ಷತಾ ಶೆಟ್ಟಿ, ಸುಮಂಗಲಾ ಶೆಟ್ಟಿ, ಪ್ರಜ್ಞಾ ಶೆಟ್ಟಿ, ಜಯಶ್ರೀ ಅನುಗ್ರಹದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದ ಆರೈಕೆ ನಮ್ಮ ಜೊತೆ ಇರಲಿ. ಲಕ್ಷ್ಮೀನಾರಾಯಣ ಆಶ್ರಮರಿಗೆ ಆತ್ಮೀಯ ಸ್ವಾಗತ. ಹಾಗೆ ಭಾರ್ಗವ ಮಠದ ಮಹಾಸಂಸ್ಥಾನದ ಭಟ್ಟರ ಸಮ್ಮೇಳನದ ಪ್ರಥಮ ಹೆಜ್ಜೆ ಭವ್ಯವಾದಂತಹ ಮೆರವಣಿಗೆ ಕ್ರೀಡಾಂಗಣಕ್ಕೆ ವಿಶ್ವದ ಸುಮಾರು 60 ಭಟ್ಟರ ಸಂಘಗಳ ಪ್ರಾತಿನಿಧ್ಯತೆಯೊಂದಿಗೆ ವಾದ್ಯದಕಲು ಬ್ಯಾಂಡದಕಲುವರ ವೇದಿಕೆ ನಡೆವಲೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೇವೆ. ಬ್ಯಾಂಡದಕಲು ಒಟ್ಟೋಡು, ವಾದ್ಯದಕಲು ರಿಪೋರ್ಟ್, ಕೊಂಬುದಕಲು. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮುಂದಿನ ಪರ್ಯಾಯದ ನಮ್ಮ ಸ್ವಾಮೀಜಿಗಳು ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಶ್ರೀಕೃಷ್ಣನ ಒಲುಮೆ ಹಾರೈಕೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಇರಲಿ. ಕಟೀಲಿನ ದುರ್ಗಾ ಪರಮೇಶ್ವರಿ ಅಮ್ಮನವರ ಕೃಪೆ ಇರಲಿ. ಹಾಗೆ ನಮ್ಮ ಜೊತೆ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು
ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಲ್ಲಿ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣರು, ನಮ್ಮ ಅಧ್ಯಕ್ಷರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ತೈಕಳ ಹರೀಶ್ ಶೆಟ್ಟಿ ಅವರು ದಂಪತಿ ಸಮೇತರಾಗಿ ಎಲ್ಲ ಮಹಾನಿರ್ದೇಶಕರು, ಕೊಡುಗೈದಾನಿಗಳು, ಮಹಾದಾನಿಗಳು ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪ್ರಾರಂಭಿಸಿದ್ದೇವೆ. ಬಂಟರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದ ಸುವರ್ಣ ಮೈಲಿಗಲ್ಲನ್ನ ನೆಡುವಂತಹ ವಿಶೇಷ ಕಾರ್ಯಕ್ರಮದ ಶುಭಾರಂಭವಾಗಿದೆ. ವಿಶ್ವ ಬಂಟರ ಸಮ್ಮೇಳನ ವಿಧಿವತ್ತಾಗಿ ಪ್ರಾರಂಭವಾಗಿದೆ. ಯಶಸ್ಸಿಗೆ ತಮ್ಮ ಸಹಕಾರ ಬೇಕು. ದೇವರಿಗೆ ವಂದಿಸುತ್ತಾ, ಶ್ರೀಕೃಷ್ಣ ದೇವರಿಗೆ ನಮಿಸುತ್ತಾ, ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಶುಭಾರಂಭದ ಮೆರವಣಿಗೆಗೆ ವಿಶ್ವದೆಲ್ಲೆಡೆಯಿಂದ ಆಗಮಿಸಿದ ಆತ್ಮೀಯ ಬಂಟ ಬಂಧುಗಳಿಗೆ ಶ್ರೀಫಲವನ್ನು ಒಡೆದು ಭಗವಂತನಿಗೆ ಸಮರ್ಪಿಸಿ ಪಂಚ ದೇವರುಗಳನ್ನ ಒಳಗೊಂಡಂತಹ ಈ ಕಲ್ಪವೃಕ್ಷದ ಶ್ರೀಫಲವನ್ನ ಭೂಮಿ ತಾಯಿಗೆ ಅರ್ಪಿಸಿ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಕ್ರಮ ಸಂಖ್ಯೆ 1ರಿಂದ ಪ್ರಾರಂಭವಾಗಿ ಪಥಸಂಚಲನ ಮುಂದುವರಿಯುತ್ತದೆ. ನಂಗೆ ಮಾತ ಬಾರಿ ಪವಿತ್ರವಾದ ತಾರೈ ಭೂಮಿಗೆ ಹಾಕದೆ ಬರ್ತದೆ ಆಯ್ತ ನೀರು ಭೂಮಿ ತಾಯಿ ಅಪ್ಪೆಗೆ ಅರ್ಪಿಸಾದೆ ಸರ್ವಲ ಸನ್ಮಂಗಲ ಒಡವೆ ಪಡೆದ ಪ್ರಾರ್ಥನೆ ಮತ್ತೊಂದು ಕಾರ್ಯಕ್ರಮದ ಮುಂದುವರಿದ ಕಜ್ಜೆ ದೀಪ.
ವೇದಿಕೆಯತ್ತ ಸಾಗಿ ಬರುತ್ತಿರುವಂತಹ ತಂಡ ಕೊಡಗು ಕ್ರಮಾಂಕ 22. ಗ್ರಾಮೀಣ ಬಂಟರ ಸಂಘ ಇದೀಗ ತನ್ನ ವಂದನೆಯನ್ನ ಗೌರವಾನ್ವಿತ ಗಣ್ಯರಿಗೆ ಸಲ್ಲಿಸಿಕೊಂಡು ಸಾಗಿ ಕ್ರಮಾಂಕ 28ರಲ್ಲಿ ಉಪ್ಪೂರು ಬಂಟರ ಸಂಘ ಇದು ಕ್ರಮ ಸಂಖ್ಯೆ 29ರಲ್ಲಿ ಬಂಟ್ ಸಂಘ ಮುಂಬೈ ದೂರದ ಮುಂಬೈಯಿಂದ ಬಹಳಷ್ಟು ಸದಸ್ಯರಿದ್ದಾರೆ. ಸ್ವಲ್ಪ ಇಡೀ ಮೈದಾನದಲ್ಲಿ ಚದುರಿ ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ. ಸಾಂಕೇತಿಕವಾಗಿ ಒಂದು ತಂಡ ತಮ್ಮೆದುರು ಸಾಕ್ತಾ ಇದೆ. ವಲಯ ಬಂಟರ ಸಂಘ ಪುತ್ತೂರು ಸಿಟಿ ಆಕರ್ಷಕವಾದ ಉಡುಗೆ ತೊಡುಗೆಗಳ ಮೇಲೆ ಸಾಗಿ ಬರುತ್ತಿರುವ ಟೀಮ್ ಪುತ್ತೂರು ಸಿಟಿ ಬಂಟ ಬಂಧುಗಳನ್ನ ಕಳುಹಿಕೊಟ್ಟು ಇದೀಗ ಸಾಗಿ ಬರುತ್ತಿದ್ದಾರೆ. ಕ್ರಮಾಂಕ 32ರಲ್ಲಿ ಗೋವಾ ಬಂಟ್ ಸಂಘ ಸಾಗಿ ಬರುತ್ತಿರುವಂತಹ ಟೀಮ್ ಅಲ್ಲಿ ಮುಂದಿನ ಟೀಮ್ ರೆಡಿ ಮಾಡಿ ಬೇಗ ಫಾಸ್ಟ್ ದಯವಿಟ್ಟು ಹಿಂಭಾಗದಲ್ಲಿದ್ದವರೆಲ್ಲ ಬೇಗ ಬನ್ನಿ. ಮುಂದೆ ಕವರ್ ಆಗ್ಬೇಕು ಎಲ್ಲ ಪ್ಲೀಸ್ ಬನ್ನಿ ಪ್ಲೀಸ್. ಇದೀಗ ಕ್ರಮಾಂಕ 33ರಲ್ಲಿ ಜಪ್ಪಿನ ಮಗರು ಬಂಟ್ ಸಂಘ ಕಳಿಸ್ಕೊಡಿ ಸರ್. ಎಸ್ ಬೇಗ ಕಳಿಸ್ಕೊಡಿ ಸರ್. ಅಲ್ಲಿ ಗೇಟ್ ಅಲ್ಲಿ ಬಿಟ್ಟು ಬಿಡಿ, ಇಟ್ಮಾಡ್ಬೇಡಿ. ಆಕರ್ಷಕವಾದ ಪಥ ಸಂಚಲನೆ, ಬಲು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ಬಂಟ
2 ದಿನಗಳ ಪರ್ಯಂತ ನಡೆಯುತ್ತಿರುವಂತಹ ವಿಶ್ವ ಬಂಟರ ಸಮ್ಮೇಳನ ಶೆಟ್ಟಿ ವೇದಿಕೆ ಅಮ್ಮಂಡಿ ರಾಮಣ್ಣ ಶೆಟ್ಟಿ ರಂಗಮಂಟಪದಲ್ಲಿ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಮ್ಮಂಡಿ ರಾಮಣ್ಣ ಶೆಟ್ಟಿ ಸಭಾಗೃಹದಲ್ಲಿ ಚರ್ಚಾಗೋಷ್ಠಿಗಳು ಕವಿಗೋಷ್ಠಿಗಳು ನಡೆಯಲಿಕ್ಕಿದೆ. ಎದುರು ಭಾಗಕ್ಕೆ ಸಾಗಿ ಬರುತ್ತಿರುವಂತಹ ತಂಡವನ್ನ ಸುರತ್ಕಲ್ ಬಂಟ್ ಸಂಘ ಎಂದು ಪರಿಚಯಿಸುತ್ತಿದ್ದೇವೆ. ಸುರತ್ಕಲ್ ವೇದಿಕೆ ಕ್ರಮಾಂಕ 36ರಲ್ಲಿ ಬಂಟರ ಸಂಘ ಸುಳ್ಯ ತಾಲೂಕು ಬಂಟರ ಸಂಘ ಕೆಳಗೆ ಮಾತಾ ಬಂಟ ಬಂಧುಗಳನ್ನ ಪ್ರಧಾನ ವೇದಿಕೆಯ ಎದುರು ಭಾಗದಲ್ಲಿ ಪರಿಚಯಿಸಿ ಬೆಳ್ತಂಗಡಿ ಮುಂದೆ ಸಾಗಿ ಬರುತ್ತಿದ್ದಾರೆ. ಕ್ರಮಾಂಕ 38ರಲ್ಲಿ ಬೆಳ್ತಂಗಡಿ ಲತಾ ವಿಶ್ವನಾಥ್ ಶೆಟ್ಟಿ ದಯವಿಟ್ಟು ವೇದಿಕೆ ಬೇಬೆ ಕಳ್ಸ್ಕೊಡ್ಬೇಕು ಪ್ಲೀಸ್. ಹಾಗೆ ಶ್ರೀಮತಿ ರತ್ನಾ ಪ್ರಭಾಕರ್ ಶೆಟ್ಟಿ ತಾವು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಬೇಗ ಸಹಕಾರ ಮಾಡಬೇಕು ಪ್ಲೀಸ್. ಕಾವೂರು ಕ್ರಮ ಸಂಖ್ಯೆ 39ರ ಮೇಲೆ ಸಾಗಿ ಬರುತ್ತಿರುವಂತಹ ಕಾವೂರು ಬಂಟ್ ಸಂಘ, ಕಾವೂರು ಬಂಟರ ಸಂಘ ತನ್ನ ಗೌರವವನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ವಿಶಿಷ್ಟವಾದ ದಿರಿಸಿನ ಮೇಲೆ ಸಾಗಿ ಬರುತ್ತಿರುವಂತಹ ಇಲ್ಲಿ ಮಾರ್ಚ್ ಪಾಸ್ಟ್ ಮಾಡಿ ಬಂದಂತ ತಂಡ ಹೊರಗೋಗ್ಬಾರ್ದು, ಅಲ್ಲಿ ನಿಲ್ಬೇಕು. ಅಲ್ಲಿ ಬ್ಲಾಕ್ ಆಗ್ತಾ ಇದೆ ಪ್ಲೀಸ್. ಮಾರ್ಚ್ ಪಾಸ್ಟ್ ಅಲ್ಲಿ ಒಳಗಡೆ ಬಂದಂತ ತಂಡ ಯಾರು ಹೊರಗಡೆ ಹೋಗ್ಬೇಡಿ, ಅಲ್ಲಿ ಬ್ಲಾಕ್ ಆಗ್ತಾ ಇದೆ. ನೀವು ನಿಂತುಕೊಳ್ಳಿ, ಅವರೆಲ್ಲ ಒಳಗಡೆ ಬರಲಿ, ಮತ್ತೆ ನೀವು ಹೊರಗಡೆ ಹೋಗಿ. ಇದೀಗ ವಂದನಾ ವೇದಿಕೆಯ ಎದುರು ಭಾಗದಲ್ಲಿ ಸಾಗಿ ಹೋಗುತ್ತಿರುವ ಗುರುಪುರ ಸುಜಿತ್ ಮಕ್ಕಳು ಬಂದರು. ದಂಪತಿಗಳ ಸುಪುತ್ರಿ ನೇತೃತ್ವಗಳು ಸಂಚಾಲಕತ್ವಗಳು ಮಲ್ಲಬೆಟ್ಟು ಪರಾಡಿ ಭೋಜ ಶೆಟ್ಟಿ ಮತ್ತು ಶ್ರೀಲಾಲ್ ಗಾಂಧಿ. ಮಾರ್ಚ್ ಪಾಸ್ಟ್ ಮುಂದುವರಿಯಲಿ. ಪ್ರವೀಣ್ ಭೋಜ ಶೆಟ್ಟಿ, ನೈನಿತಾ ಪ್ರವೀಣ್ ಶೆಟ್ಟಿ ಹಾಗೆ ಅಭೀಕ್ಷಾ ಶೆಟ್ಟೈ ಕುಟುಂಬ ಸಮೇತರಾಗಿ ದೀಪ ಬೆಳಗಿಸಿ ಕಟೀಲಮ್ಮನಿಗೆ ಈ ಕಾರ್ಯಕ್ರಮದ ದೀಪ ಬೆಳಗಿಸಿ ನಮ್ಮವರು ಆ ಟೀಮ್ಗಳನ್ನ ಸ್ವಲ್ಪ ಬೇಗ ಅರೇಂಜ್ ಮಾಡಿ ಕೊಡ್ತೀರಿ. ತುಳುನಾಡಿನ ಸಂಸ್ಕೃತಿ ಸಂಸ್ಕಾರಗಳನ್ನು ಪರಿಚಯಿಸುವ ನಾಮಫಲಕಗಳನ್ನು ಹೊತ್ತು ಸಾಗಿ ಬರುತ್ತಿರುವಂತಹ ಶಿರ್ವ ಕೃಷಿ ಸಂಪ್ರದಾಯಸ್ಥ ಬಂಟ ಸಮಾಜದವರು ಅಂದು ಬಳಸುತ್ತಿದ್ದ ಕೃಷಿ ಪರಿಕರಗಳನ್ನು ಒಗ್ಗೂಡಿಸಿಕೊಂಡು ಶಿರ್ವ ತನ್ನ ಗೌರವವನ್ನ ಗಣ್ಯರಿಗೆ ಸಲ್ಲಿಸುವ ಹೊತ್ತಿನಲ್ಲಿ ಕಂಬಳದ ಕೋಣೆಗಳ ಉಪಸ್ಥಿತಿಯನ್ನ ಕೂಡ ಕಂಬಳದ ಕೋಣೆಗಳೊಂದಿಗೆ ಸಾಗಿ ಬಂದಿರುವ ಶಿರ್ವ 48 ಹಾವಂಜೆ 48 ಬಂಟರ ಸಂಘ ಹಾವಂಜೆಯ ಬಂಟರ ಸಂಘ ಇದೀಗ ತನ್ನ ಗೌರವವನ್ನು ಗಣ್ಯರಿಗೆ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ಹಾವಂಜೆ
ಒಂದೇ ಸೂರಿನಡಿಯಲ್ಲಿ ಒಗ್ಗೂಡಿಸಿಕೊಳ್ಳುವ ಆಶಯ ತನ್ಮೂಲಕವಾಗಿ ಇದೀಗ ಸಾಗಿ ಬರುತ್ತಿರುವ ಬಣ್ಸಂಗ ಪುಣೆ ಸಾಂಸ್ಕೃತಿಕ ನಗರಿ ಪುಣೆಯ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿಲಬೆಟ್ಟು ಇದರ ನೇತೃತ್ವದೊಂದಿಗೆ ದೂರದ ಪುಣೆಯೂರಿನ ನಮ್ಮ ಭಟ್ಟ ಸದಸ್ಯರ ಪಥಸಂಚಲನ ಭಟ್ಟರ ಸಂಘ ಪುಣೆ ಧ್ವಜಾರೋಹಣಕ್ಕೆ ರೆಡಿ ಆಗೋದು. ಧ್ವಜಾರೋಹಣ ಮೂಲ್ಕಿ ಎಳೆಯ ಹರೆಯದ ಬಂಟ ಬಂಧುಗಳನ್ನು ಒಗ್ಗೂಡಿಸಿಕೊಂಡಿರುವಂತಹ ಮೂಲ್ಕಿ ತನ್ನ ಗೌರವವನ್ನು ಸಲ್ಲಿಸಿಕೊಂಡು ಮೂಲ್ಕಿ ಬಂಟರ ಸಂಘ ಮೂಲ್ಕಿ ಮೂಲ್ಕಿ ಬಂಟರ ಸಂಘವನ್ನು ಕಳುಹಿಸಿಕೊಟ್ಟ ತರುವಾಯ ಎದುರು ನೋಡುತ್ತಿದ್ದೇವೆ. ಕ್ರಮ ಸಂಖ್ಯೆ 53 ಬಂಟರ ಸಂಘ ಪಳ್ಳಿ ನಿಂಜೂರು. ಬಂಟರ ಸಂಘ ಪಳ್ಳಿ ನಿಂಜೂರು. ಪಳ್ಳಿ ನಿಂಜೂರು ಈ ತಂಡವನ್ನ ಕಳುಹಿಕೊಟ್ಟು ವಿಶ್ವ ಭಟ್ಟರ ಬಾಲೆತ್ತರಕ್ಕೆ ಏರುವ ಹೊತ್ತು ಸಮಸ್ತ ಭಟ್ಟ ಬಂಧುಗಳು ಹೊರಬಂದು ಭಾರತ ಪತಾಕೆ ಬಾವುಟ ನಗರಕ್ಕೇರಿದೆ. ಐಕ್ಯ ಭಾವನೆ ಧ್ವಜಾರೋಹಣಗೈದು ವಿಶ್ವ ಭಟ್ಟರ ಸಮ್ಮೇಳನದ ಕ್ರೀಡಾಕೂಟವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಈಗ ಅಧ್ಯಕ್ಷರು ಗಣ್ಯರ ಸಮಕ್ಷಮದಲ್ಲಿ ಬಲೂನನ್ನ ಹಾರಿಸಿ ಮತ್ತೆ ವಿಶ್ವ ಭಟ್ಟರ ಸಮ್ಮೇಳನದ ಕ್ರೀಡಾಕೂಟದ ಲೋಕಾರ್ಪಣೆಗೊಳಿಸಿದ್ದಾರೆ. ಸ್ವಲ್ಪ ಲೇಖನವನ್ನು ತೆರವು ಮಾಡಿಕೊಡ್ತೀನಿ. ವಿಡಿಯೋ ಬಂದಿದೆ. ನಂತರದಲ್ಲಿ ವಿಶ್ವ ಬಂದರ ಕಾಸರಗೋಡಿನ ತಂಡ ಇದೀಗ ಗೌರವಾನ್ವಿತ ಗಣ್ಯರಿಗೆ ತಮ್ಮ ವಂದನೆಯನ್ನು
ಶೆಟ್ಟಿ ಪ್ರವೀಣ್ ಭೋಜಶೆಟ್ಟಿ ದಂಪತಿಗಳ ಕೊಡುಗೆ. ಈ ಅಪ್ಪಕ್ಕ ದೇವಿಯನ್ನು ನೆನಪಿಸಿಕೊಂಡು ಕೊಡಗು ಬಂಧನ ಸಂಘ ಸಾಗಿ ಬರುತ್ತಿದ್ದಾರೆ. ದಶಪುಷ್ಪ ದೇಹ ಪ್ರತಿಯ ಭಕ್ತ ಬಂಧುಗಳನ್ನು ಗುರುತಿಸಿಕೊಂಡು ಕೊಡವು ಎಲ್ಲೇ ಕಾಣೆ ಮರುಪಗಟ್ಟಿಗೆ ಸಾಂಸ್ಕೃತಿಕ ವೈಭವ ಅಮ್ಮಡಿ ರಾಮಣ್ಣ ಶೆಟ್ಟಿ ಸಭಾಂಗಣದ ಬಯಲುಮಟ್ಟ ಕುಟುಂಬದ ಭವ್ಯವಾದ ಸಾಯಿರಾದ ಡೆವಲಪರ್ಸ್ ವಿಶೇಷವಾದ ಗಂಧದ ಮುದ್ದುನ ಇಲ್ಲದ ವೇದಿಕೆ ಇದೆ. ವಿಶ್ವ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ ಕನ್ಯಾನ ಸದಾಶಿವ ವೇದಿಕೆ ವಿಶ್ವ ಮಟ್ಟದ ಸಮ್ಮೇಳನ ದೀಪ ಬೆಳಗಿದ್ದಾರೆ ಮುನಿಬನವರು. ಕನ್ನಡದ ನಾಡು ಕುಂದಾಪುರ ಬಂದರ ಜಾರಿ ನಾಟಕದ ಸಂಘ ಕುಂದಾಪುರ ಗುರುತಿಸಿಕೊಂಡು ಕಂಬಳದ ಕೋಣಗಳು ಅಂಕದ ಕೋಳಿಗಳು ಇವೆಲ್ಲವನ್ನು ಹೊತ್ತು ಸಾಗಿ ಬಂದಿರುವ ಕುಂದಾಪುರ ಬಹಳ ಸಂಭ್ರಮದಲ್ಲಿ ಸಾಗಿ ಬರುತ್ತಿದ್ದಾರೆ. ಕ್ರೀಡಾ ಸಂಚಾಲಕರಾದ ಗಿರೀಶ್ ಶೆಟ್ಟಿ ಅವರಿಗೆ ಬಹಳ ಖುಷಿ. ಕುಂದಾಪುರ ತಂಡವನ್ನು ಕಳುಹಿಕೊಟ್ಟು 62 ಸೇರಿಕೊಂಡಿದ್ದಾರೆ. ಆತ್ಮೀಯ ಸ್ವಾಗತ ಸುಸ್ವಾಗತ. 62 ಉಡುಪಿ ಕಣ್ಸಂಗ ಕ್ರೀಡಾ ಜ್ಯೋತಿ ಬೇಗ ಬನ್ನಿ ಮಾಡ್ಕೊಂಡು ಬನ್ನಿ ಕ್ರೀಡಾ ಜ್ಯೋತಿ ಮಾಡ್ಕೊಂಡು ಬನ್ನಿ. ಮಾರ್ಗದರ್ಶನದಲ್ಲಿ ಗಣ್ಯರಿಗೆ ಹಸ್ತಾಂತರಿಸಿ ಆ ಬಳಿಕ ಜ್ಯೋತಿ ಪೀಠದಲ್ಲಿ ಪ್ರಜ್ವಲನಗೊಳ್ಳಲಿಕ್ಕಿದೆ. ವಾಲಿಬಾಲಿನ ಶ್ರೇಷ್ಠ ತಾರೆ ಅವಿನಾಶ್ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಗೂಡೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು ಹಾಗೆ ಜಾಗತಿಕ ಪಟ್ಟ ಸಂಘದ ಒಕ್ಕೂಟದ ಅಧ್ಯಕ್ಷರು ಹರೀಶ್ ಶೆಟ್ಟಿ ಅವರು ಜೊತೆಗೆ ನಮ್ಮೆಲ್ಲ ಮಹಾದಾನಿಗಳು ಕ್ರೀಡಾ ಸಮಿತಿಯ ಸಂಚಾಲಕರು ಉಪಸಂಚಾಲಕರು ಸಮಿತಿ ಎಲ್ಲ ಸದಸ್ಯರೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿದ್ದೇವೆ. ಸ್ವೀಕರಿಸಿಕೊಳ್ಳಲಾಗಿದೆ. ಮತ್ತೆ ಜ್ಯೋತಿ ಪೀಠದಲ್ಲಿ ಅವರುಗಳು ಆ ಜ್ಯೋತಿಯನ್ನ ಪ್ರಜ್ವಲನಗೊಳಿಸಲಿಕ್ಕಿದ್ದಾರೆ. ಸಂಭ್ರಮದ ವಾತಾವರಣದಲ್ಲಿ ನಡೆಯುತ್ತಿರುವ ವಿಶ್ವ ಬಂಡರ ಕ್ರೀಡಾಕೂಟ ತೀರ್ಪಿಗೆ ಬದ್ಧರಾಗಿ ನೈಜ ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯ ಉನ್ನತಿಗಾಗಿ ಬಂಟ ಸಮಾಜದ ಮತ್ತು ಕ್ರೀಡೆಯ ಉನ್ನತಿಗಾಗಿ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞಾವಿಧಿ ಸ್ವೀಕರಿಸುತ್ತೇವೆ. ಬಹಳ ಸಾಮರಸ್ಯದೊಂದಿಗೆ ಸಂಜೆಯವರೆಗೆ ನಡೆಯುವಂತಹ ಈ ಕ್ರೀಡಾಕೂಟ ನಮ್ಮ ಬಂಧುಗಳ ಮಧ್ಯೆ ನಡೆಯುತ್ತದೆ. ನಾವೆಲ್ಲರೂ ಪ್ರೀತಿ ಪ್ರೇಮ ವಿಶ್ವಾಸದೊಂದಿಗೆ ಇಡೀ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸಹಕರಿಸ್ತೇವೆ ಅನ್ನುವಂತಹ ಪ್ರತಿಜ್ಞಾ ವಿಧಿಯನ್ನು ನಾವು ಸ್ವೀಕರಿಸಿದ್ದೇವೆ.